ದಕ್ಷಿಣ ಕನ್ನಡ ಜಿಲ್ಲೆಯ ಮಾಣಿ ಮೈಸೂರು ರಸ್ತೆಯಲ್ಲಿ ತೆರಳುವ ಪ್ರಯಾಣಿಕರು ಪುತ್ತೂರು ನಗರದ ಬೈಪಾಸ್ನ ಗುಡ್ಡದ ಮೇಲಿರುವ ಹಳದಿ ಬಣ್ಣ ಬಳಿದಿರುವಂತಹ 4 ದ್ವಿಚಕ್ರ ವಾಹನಗಳನ್ನು ನೋಡ್ತೀರಾ. ಪುತ್ತೂರು ಬೈಪಾಸ್ನಿಂದ ಬಲ್ನಾಡು ಸಂಪರ್ಕಿಸುವ ಜಂಕ್ಷನ್ ಬಳಿ ಈ ಆಕರ್ಷಣೀಯ ಸ್ಕೂಟರ್ಗಳಿದ್ದು ಜನಾಕರ್ಷಣೆಯ ಕೇಂದ್ರ ಬಿಂದುವಾಗಿದೆ. ಸಾಮಾನ್ಯವಾಗಿ ಹಳೆ ಸಾಮಗ್ರಿಗಳನ್ನು, ಪುರಾತನ ಪಳೆಯುಳಿಕೆಗಳನ್ನು ಕೆಲವರು ಸುಂದರ ಕಟ್ಟಡದೊಳಗೆ ಅಚ್ಚುಕಟ್ಟಾಗಿ ಜೋಡಿಸಿರ್ತಾರೆ. ಆದರೆ ಇಲ್ಲೊಬ್ಬರು ಕೆಲವು ಹಳೆ ಮಾಡೆಲ್ನ ಸ್ಕೂಟರ್ಗಳಿಗೆ ಹಳದಿ ಬಣ್ಣವನ್ನು ಹಚ್ಚಿ ಗುಡ್ಡದ ಮೇಲೆ ಇಟ್ಟು ಸುದ್ದಿಯಲ್ಲಿದ್ದಾರೆ. ಪುತ್ತೂರು ನಿವಾಸಿಯಾಗಿರುವ ರಾಧಾಕೃಷ್ಣ ಅವರಿಗೆ ಹಳೆ ಮಾಡೆಲ್ಗಳ ದ್ವಿಚಕ್ರ ವಾಹನ ಮತ್ತು ಕಾರುಗಳ ಸಂಗ್ರಹದ ಹವ್ಯಾಸ. ಇಂತಹ ಹಳೆ ಮಾಡೆಲ್ ವಾಹನಗಳನ್ನು ಖರೀದಿಸಿ ಅವುಗಳಿಗೆ ಹಳದಿ ಬಣ್ಣವನ್ನು ಬಳಿದು ತಮ್ಮದೇ ಮನೆಯ ಪಕ್ಕದ ಗುಡ್ಡದಲ್ಲಿ ಇಟ್ಟಿದ್ದಾರೆ. ಇವರ ಬಳಿ 4 ಹಳೆ ಮಾಡೆಲ್ನ ಸ್ಕೂಟರ್, 1 ಸೈಕಲ್, 1 ಜೀಪ್ ಮತ್ತು 1 ಕಾರ್ ಇದೆ. ಹಳೆ ಮಾಡೆಲ್ ಮೇಲಿನ ವ್ಯಾಮೋಹದಿಂದ ಈ ಪ್ರಕ್ರಿಯೆಯಲ್ಲಿ ರಾಧಾಕೃಷ್ಣನು ತೊಡಗಿಕೊಂಡಿದ್ದಾರೆ. ಅವರ ಈ ಕಲೆಕ್ಷನ್ ಅನ್ನ ಯಾರು ನೋಡಲಿ ಬಿಡಲಿ, ಅವರು ಮಾತ್ರ ಈ ವ್ಯವಸ್ಥೆಯಲ್ಲಿ ತನ್ನನ್ನು ತಾನು ನಿರಂತರವಾಗಿ ತೊಡಗಿಸಿಕೊಂಡಿದ್ದಾರೆ. ಪುತ್ತೂರು ನಗರದಲ್ಲಿ ಸಿಯಾಳ ವ್ಯಾಪಾರವನ್ನ ಕಳೆದ 40 ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇರುವಂತಹ ರಾಧಾಕೃಷ್ಣರಿಗೆ ಈ ಹವ್ಯಾಸ ತುಂಬಾ ಖುಷಿ ಕೊಡ್ತಾ ಇದೆ. ತನ್ನ ಮನಸ್ಸಿಗೆ ತೋಚಿದಂತೆ ಖರೀದಿಸಿದ ವಾಹನಗಳಿಗೆ ಬಣ್ಣ ಹಚ್ಚಿ ಅದನ್ನ ತನಗೆ ತೋಚಿದ ಕಡೆಯಲ್ಲಿ ಇಡುವ ಇವರಿಗೆ ಇದರಿಂದ ಜನ ತನ್ನನ್ನು ಗುರುತಿಸಿಕೊಳ್ಳಬೇಕು ಎಂಬ ಹಂಬಲವೂ ಕೂಡ ಇಲ್ಲ. ಗುಡ್ಡದ ಮೇಲೆ ಇಟ್ಟ ವಾಹನಗಳನ್ನು ನೋಡಿ ಕೆಲವರು ರಾಧಾಕೃಷ್ಣ ಬಳಿ ಬಂದು ವಿಚಾರಿಸಿ ಹೋಗ್ತಾರೆ. ಅವರಿಗೆ ತನ್ನ ಹವ್ಯಾಸದ ಬಗ್ಗೆ ಮಾಹಿತಿ ನೀಡುವ ರಾಧಾಕೃಷ್ಣರು ಯಾವುದೇ ಪ್ರಚಾರಕ್ಕಾಗಿ ಈ ಕಾರ್ಯ ಮಾಡ್ತಾ ಇಲ್ಲ ಎಂದು ವಿನಮ್ರವಾಗಿ ನುಡಿತಾರೆ. ನಾವು ಆ ಸ್ಕೂಟನ್ನು ದಿನನಿತ್ಯ ಓಡಾಡ್ತಿರುವಂತಹ ರಸ್ತೆ, ಅದು ಬೈಪಾಸ್ ಬಪ್ಪಲಿಗೆ ಕ್ರಾಸ್ ರಸ್ತೆ. ಆ ಕ್ರಾಸ್ ರಸ್ತೆಯಲ್ಲಿ ಇರುವಂಥ ಒಂದು 3 ವೆಹಿಕಲ್ ಇದೆ. ಹಳದಿ ಬಣ್ಣವನ್ನು ಹಚ್ಚಿಕೊಂಡು ಅಲ್ಲೊಂದು ಬೊಂಡದ ವ್ಯಾಪಾರ ಮಾಡ್ತಿದ್ರು ರಾಧಾಕೃಷ್ಣ ಅಂತ ಹೇಳಿ. ಒಂದು ಒಳ್ಳೆಯ ಜನ. ಅವರಿಗೆ ಹಳೆಯ ಕಾಲದ ಎಲ್ಲ ದ್ವಿಚಕ್ರ ವಾಹನಗಳಾಗಿರ್ಬೋದು, ಯಾವುದೇ ಹಳೆಯ ವಾಹನಗಳನ್ನು ತಂದು ಅಲ್ಲಿ ಒಂದು ಅಟ್ರಾಕ್ಷನ್ಗಾಗಿ ಅವರೊಂದು ಹಳದಿ ಬಣ್ಣವನ್ನು, ಅವರಿಗೆ ಮನಸ್ಸಿಗೆ ಒಂದು ಬಣ್ಣವನ್ನು ಹಚ್ಚಿಕೊಂಡು ಅವರಲ್ಲಿ ಇರ್ತಾರೆ. ಬಂದವರೆಲ್ಲ ಒಂದು ನೋಡಿ ಖುಷಿ ಬರ್ತಾರೆ. ಮೇಲ್ಚಾವಣಿಯಿಂದ ನಾವು ಅದರ ಹತ್ರ ಹೋಗಿ ಒಂದು ವಿಡಿಯೋ ಫೋಟೋಸ್ ಮೇಲೆ ತೆಗೆದ್ರೆ ಅದು ಸಾಧಾರಣ ಪುತ್ತೂರು ಅರ್ಧ ಹೋಗ್ತದೆ. ಅದಕ್ಕೆ ಆ ಒಂದು ವೆಹಿಕಲ್ಗೂ ಆ ಒಂದು ಇದಕ್ಕೂ ಒಂದು ದೃಷ್ಟಿ ನೋರ ಇಡುವಾಗ ಅದು ಸಾಧಾರಣ ಸಮುದ್ರದ ಹಿಂಬದಿ ನಿಂತಾಗಿ ಅದೊಂದು ಕಾಣ್ತದೆ. ಅದೊಂದು ಅಟ್ರಾಕ್ಷನ್ ಅಲ್ಲಿ ಇದು.